ಇತ್ತೀಚೆಗೆ ಬಜ್ಪೆಯಲ್ಲಿ ದುಷ್ಕರ್ಮಿಗಳಿಂದ ಹತ್ಯೆಗೀಡಾದ ಸುಹಾಸ್ ಶೆಟ್ಟಿ ಅವರ ಬಂಟ್ವಾಳ ತಾಲೂಕಿನ ಕಾರಿಂಜದಲ್ಲಿರುವ ನಿವಾಸಕ್ಕೆ ಮುಂಬೈ ಉತ್ತರ ಕ್ಷೇತ್ರದ ಮಾಜಿ ಸಂಸದ ಗೋಪಾಲ ಶೆಟ್ಟಿ ಅವರು ಭೇಟಿ ನೀಡಿ ಮೃತರ ಕುಟುಂಬಕ್ಕೆ ಸಂತಾಪ ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗೋಪಾಲ್ ಶೆಟ್ಟಿಯವರು, ಸುಹಾಸ್ ಶೆಟ್ಟಿಯವರು ನನಗೆ ಸಂಬಂಧಿಯಾಗಿದ್ದು, ಈ ಅಮಾನವೀಯ ಹತ್ಯೆ ಅತ್ಯಂತ ಖಂಡನೀಯ. ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದರೆ ನನಗೆ ತೀವ್ರ ಬೇಸರವಾಗ್ತಿದೆ. ರಾಜ್ಯದಲ್ಲಿ ವರ್ಷಕ್ಕೆ ಸುಮಾರು 1,000 ಕೊಲೆಗಳು ನಡೆಯುತ್ತಿದ್ದು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲೇ 100ಕ್ಕೂ ಅಧಿಕ ಕೊಲೆಗಳು ಸಂಭವಿಸುತ್ತಿರುವುದು ನಮ್ಮ ಕರ್ನಾಟಕದ ಸಂಸ್ಕೃತಿಗೆ ಶೋಭೆ ತರುವುದಿಲ್ಲ. ರಾಜ್ಯ ಸರ್ಕಾರವು ಇಂತಹ ಘಟನೆಗಳು ಮರುಕಳಿಸದಂತೆ ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರಾಜಕೀಯ ವಿಚಾರಧಾರ ಒಂಜಿ ಬೇತೆ ಬೇತೆ ಪಾರ್ಟಿದ ಬೇತೆ ಬೇತೆ ಉಪ್ಪುಂಡು ಆಂಡಲ ಇಂಚಿನ ಒಂಜಿ ಪ್ರಸಂಗ ಆಯ್ ಬೊಕ್ಕ ನಮ್ಮ ಒಂಜಿ ಸನಾತನ್ ಕಲ್ಚರ್ ಉಂಡು. ನಮ್ಮ ಏರನಲ್ಲಿ ಸುಖ ದುಕ್ಕೋಟು ಮಾತೆರ್ಲ ಒಟ್ಟಾಪೇರು ಇನ್ನಿತ ಪೇಪರ್ ಡೇ ಉಂಡು. ಕರ್ನಾಟಕಡು ವರ್ಷೋಡು 1,000 ಇಂಚಿನ ಮಡ್ರ ಆಪುಂಡು. ಐಟ್ಲ ಉಡುಪಿ ಮ್ಯಾಂಗ್ಳೂರು ತಿಂಗಳು ಒಂಜಿ 50 ಎವರೇಜ್ಡ್ ವರ್ಷೋಗು ಎವರೇಜ್ ಈತ ಮಡ್ರ ಆಪಿನ ಮುಂದೆ ನಮ್ಮ ಕರ್ನಾಟಕ ಕಲ್ಚರ್ಗೆ ಶೋಭನತ್ತು. ನಮ್ಮ ಈತ ಮಾತ ದೇವಿ ದೇವತೆಗಳನ್ನ ಪೂಜೆ ಮಲ್ತದ ಕರ್ನಾಟಕದ ಕಲ್ಚರ್ನ ನಮ್ಮ ಈತ ಗಟ್ಟಿ ಮಲ್ತೊಂದು ಪೋಪ ಅಂಚಿನ ಸಮಯ ಇಂಚಿನ ಮತ್ತು ಪ್ರಸಂಗ ಆಪಿ ನಾವು ಸಮಾಜದಾಗುಲ್ಲ ಸರ್ಕಾರ ವ್ಯವಸ್ಥೆ ತುಪಿನಾಗುಲ್ಲ ಬರ್ಪಿನ ದಿನೊಟ್ಟು ಅವೇನು ಸಮ ಮಲ್ಪನೆಕ್ ಎದುರು ಬರೋಡು. ಈ ಸಂದರ್ಭದಲ್ಲಿ ಉತ್ತರ ಮುಂಬೈ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷ ಹರೀಶ್ ಶರ್ಮಾಳ್, ಉಷಾ ಗೋಪಾಲ್ ಶೆಟ್ಟಿ, ಕರುಣಾಕರ್ ಶೆಟ್ಟಿ, ಜ್ಯೋತಿ ಕರುಣಾಕರ್ ಶೆಟ್ಟಿ, ಉಡುಪಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರೇಷ್ಮಾ ಉದಯ್ ಶೆಟ್ಟಿ, ಬಿಜೆಪಿ ಕಾರ್ಕಳ ಮಂಡಲಾಧ್ಯಕ್ಷ ನವೀನ್ ನಾಯಕ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಬಂಟ್ವಾಳ. ನನ್ನ ಆಯ್ಕೆ ಆಶೀರ್ವಾದ. ಆಶೀರ್ವಾದ 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 ಆಶೀರ್ವಾದ. ಜನಸಾಮಾನ್ಯರ ನಂಬಿಕೆಯ ಪ್ರತಿಬಿಂಬ, ಉಳಿತಾಯ ಯೋಜನೆಯೊಂದಿಗೆ ಅದೃಷ್ಟದ ಭರವಸೆ. ಹಿಂದೆ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ.